ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಅಜ್ಜಾವರ ಮೆನಾಲದಲ್ಲಿ ಗ್ರಾಮಕ್ಕೆ ಸಂಬಂಧಿಸಿದ ಸರ್ವೆ ನಂಬರ್ 155 ಹಿಸ್ಸಾ 2A1 ಅನ್ನು ಅಂಬೇಡ್ಕರ್ ಭವನಕ್ಕೆ ಅಜ್ಜಾವರ ಗ್ರಾಮ ಪಂಚಾಯಿತಿ ಕಾದಿರಿಸಿದೆ. ಆದರೆ ಈ ಜಾಗವನ್ನು ಅತಿಕ್ರಮಣ ಮಾಡಲಾಗಿದೆ. ಸ್ಥಳೀಯ ಮೆನಾಲದ ಮೇಲ್ಜಾತಿ ಎನಿಸಿಕೊಳ್ಳುವ ಸದಾನಂದ ರೈ ಎಂಬುವವನು ಸುಮಾರು 2 ಎಕರೆಯಷ್ಟು ಜಾಗಕ್ಕೆ ಬೇಲಿ ಹಾಕಿ ಅತಿಕ್ರಮಣ ಮಾಡಿಕೊಂಡು ಜಾಗವನ್ನು ಕಬಳಿಸಲು ನೋಡುತ್ತಿದ್ದಾನೆ. ಈ ವಿಷಯ ತಿಳಿದ ಅಜ್ಜಾವರ ಅಂಬೇಡ್ಕರ್ ಆದರ್ಶ ಸೇವಾ ಸಮಿತಿಯ ಅಧ್ಯಕ್ಷರಾದ ಹರೀಶ್ ಮೆನಾಲರವರು ಮತ್ತು ದಲಿತ ಹಿರಿಯ ಮುಖಂಡ ದಾಸಪ್ಪ ಪಲ್ಲತಡ್ಕ ಮತ್ತು ಅಂಬೇಡ್ಕರ್ ಆದರ್ಶ ಸೇವಾ ಸಮಿತಿಯ ಸದಸ್ಯರು ಸೇರಿಕೊಂಡು ಅಜ್ಜಾವರ ಗ್ರಾಮ ಪಂಚಾಯಿತಿಯ ವಿಎ ಶರತ್ ಕುಮಾರ್ ಅವರಿಗೆ ದಾಖಲೆ ಮುಖಾಂತರ ದೂರು ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಅಜ್ಜಾವರ ಅಂಬೇಡ್ಕರ್ ಆದರ್ಶ ಸೇವಾ ಸಮಿತಿಯ ಅಧ್ಯಕ್ಷ ಹರೀಶ್ ಮೆನಾಲರವರು ಮಾತನಾಡಿ, ಅಜ್ಜಾವರ ಗ್ರಾಮ ಪಂಚಾಯಿತಿ ಆಡಳಿತ ಶ್ರೀಮಂತರ ಮತ್ತು ತೋಳ್ಬಲ ಉಳ್ಳವರ ಪರ ಕೆಲಸ ಮಾಡುತ್ತಿದೆ. ಅತಿ ಹೆಚ್ಚು ಸಂಖ್ಯೆಯ ದಲಿತ ಕುಟುಂಬ ಹೊಂದಿರುವ ನಮ್ಮ ಅಜ್ಜಾವರ ಗ್ರಾಮದಲ್ಲಿ ದಲಿತರಿಗೆ ಪಂಚಾಯಿತಿನಿಂದ ಸಿಗಬೇಕಾದ ಮೂಲಭೂತ ಸೌಕರ್ಯ ಕೂಡ ಸರಿಯಾಗಿ ದೊರಕುತ್ತಿಲ್ಲ. ದಿನೇ ದಿನೇ ಗ್ರಾಮ ಪಂಚಾಯಿತಿ ಆಡಳಿತ ದಲಿತರ ಮೇಲೆ ಸವಾರಿ ಮಾಡುತ್ತಿದೆ. ಇದು ಹೀಗೆ ಮುಂದುವರೆದರೆ ಮುಂದಿನ ದಿನಗಳಲ್ಲಿ ಗ್ರಾಮದ ಎಲ್ಲ ದಲಿತ ಬಂಧುಗಳನ್ನ ಸೇರಿಸಿ ಪಂಚಾಯಿತಿ ಕಚೇರಿ ಮುಂದೆ ಉಗ್ರವಾದ ಪ್ರತಿಭಟನೆ ನಡೆಸುತ್ತೇವೆ ಎಂದು ಎಚ್ಚರಿಕೆ ನೀಡಿದರು. ವರದಿ ಚಂದ್ರಶೇಖರ್ ಕೆ ಪಲ್ಲತಡ್ಕ. आता मुलं इथं आंबेडकर बनवून मानतो का त्याने उभा राहावं आता ರೆಕಾರ್ಡ್ ಇಪ್ಪಂದು ಬಲ್ಲೆ ರೆಕಾರ್ಡ್ ಇತ್ತಿಂದ ആജന്റെ ബേലി കൊടുക്കണം അതാരെ ബേലി കൊടുക്കണം അരേട്ടാ ഇത്തെ പാടം വല്ലതാ അര ഇനി പാടിയാണ് വെക്കണം ഓക്കേ ಮೇರೆ ಇತ್ತೆ ಎಂದು ಒಂತ ದಿನಕ್ಕೆ ಬಂದು ಬೋಡ್ಚಿ ಅಳತೆ ಬರಾವ ಏರಿ ಅರಟ ಬನ್ ಪೆನ್ ಅವ ಇತ್ತೆ ಮುಟ್ಟಿರ ಬೋಡ್ಚಿ ಅಳತೆ ಬರ ಆತು ಕದುಕ ಅರೆ ನೋಟಿಸ್ ಹಾಕೊಂಡು ನೋಟಿಸ್ ಆತೆ ಸರ್. ಇದು ಅಜ್ಜಾವರ ಗ್ರಾಮ ಮೇನಾಲ ಕಲ್ಯಾಣಕ್ಕೆ ಸಂಬಂಧಪಟ್ಟ ಸರ್ಕಾರಿ ಜಾಗದಲ್ಲಿ ಮೇಲ್ವರ್ಗದವರು ಬೇಲಿ ಹಾಕೋಕ್ಕೆ ಪ್ರಯತ್ನ ಪಡ್ತಾರೆ. ಅಂದರೆ ಬೇಲಿ ಹಾಕಿದ್ದಾರೆ. ಅದಕ್ಕೆ ಕಾನೂನು ಮುಖಾಂತರ ನೀವು ಏನು ಕ್ರಮ ತಗೊಳ್ತೀರಾ ಅಂತ ನಿಮಗೆ ಒಂದು ಲೆಟರನ್ನು ನಾವು ನಮ್ಮ ಸಂಘಟನೆಯ ಮುಖಾಂತರ ಕೊಡುತ್ತಿದ್ದೇವೆ. ಸರಿ